ಕೆಲವರು ಹೇಳ್ತಾರೆ ನಮಗೆ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ, 24 ಗಂಟೆ ಇದ್ರೂ ಕೂಡ ಸಾಕಾಗೋದಿಲ್ಲ ಅಂತೇಳಿ. ಅಂಥವರಿಗೆ ಇನ್ನು 24 ಗಂಟೆಯ ಬದಲಾಗಿ ದಿವಸಕ್ಕೆ 25 ಗಂಟೆ ಆಗಲಿದೆ. ಮಿಸ್ಕಾನಿನ್ ಮ್ಯಾಡಿಸನ್ ವಿವಿ ತಂಡದ ಸಂಶೋಧನೆಯಲ್ಲಿ ದೃಢಪಟ್ಟಿರುವ ವಿಚಾರ ಏನಪ್ಪ ಅಂತ ಹೇಳಿದರೆ, ಭೂಮಿಯಿಂದ ಚಂದ್ರ ದೂರ ಸರಿತಾ ಇದ್ದಾನೆ. ಹಾಗಾಗಿ ಮುಂದೊಂದು ದಿನ ದಿವಸಕ್ಕೆ 24 ಗಂಟೆ ಇರೋದಿಲ್ಲ, ಅದರ ಬದಲಾಗಿ ದಿವಸಕ್ಕೆ 25 ಗಂಟೆ ಇರುತ್ತೆ. ಪ್ರತಿ ವರ್ಷ ಕೂಡ ಚಂದ್ರ ಭೂಮಿಯಿಂದ 3.8 ಸೆಂಟಿಮೀಟರ್ ದೂರ ಆಗ್ತಾ ಇದ್ದಾನೆ. ಇದು ನಮ್ಮ ಗ್ರಹದಲ್ಲಿನ ದಿನಗಳ ಮೇಲೆ ಮುಂದಕ್ಕೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ 1.4 ಶತಕೋಟಿ ವರ್ಷಗಳ ಹಿಂದೆ, ಈ ಸಂಶೋಧನೆಯಲ್ಲಿ ಅವರು ಹೇಳಿರ್ತಕ್ಕಂಥ ವಿಚಾರ, 1.4 ಶತಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಒಂದು ದಿನ ಅದು ಕೇವಲ 18 ಗಂಟೆಗಳು ಮಾತ್ರ ಇತ್ತು. ಆಗ ಭೂಮಿಗೆ ತುಂಬ ಹತ್ತಿರವಾಗಿದ್ದ ಚಂದ್ರ. ಆನಂತರ ದೂರ ದೂರ ಹೋಗಿ ಈಗ ದಿವಸಕ್ಕೆ 24 ಗಂಟೆ ಇದೆ. ಇನ್ನು 200 ಮಿಲಿಯನ್ ವರ್ಷಗಳ ನಂತರ ಚಂದ್ರ ಭೂಮಿಯನ್ನು ಮತ್ತು ದೂರ ದೂರ ಕ್ರಮಿಸ್ತಾ ಇರ್ತಾನೆ. ಆಗ ನಮಗೆ 200 ಮಿಲಿಯನ್ ವರ್ಷಗಳ ನಂತರ ದಿವಸಕ್ಕೆ 24 ಗಂಟೆಯ ಬದಲಾಗಿ 25 ಗಂಟೆ ಇರಲಿದೆ. ಇದು ಈಗ ಸ್ಟೀಫನ್ ಮೇಯರ್ಸ್ ಅಂತ ಹೇಳಿ ಅವರು ಮಿಸ್ಕಾನ್ಸನ್ ಮ್ಯಾಡಿಸನ್ ವಿವಿ ತಂಡದ ಸಂಶೋಧನೆಯ ಪ್ರಮುಖರು, ಅವರ ತಂಡ ಮಾಡಿರ್ತಕ್ಕಂತಹ ಸಂಶೋಧನೆಯಲ್ಲಿ ದೃಢಪಟ್ಟಿರುವಂತಹ ವಿಚಾರ. 200 ಮಿಲಿಯನ್ ವರ್ಷ ಅಂತ ಹೇಳಿದರೆ ಆಗ ನಾವು ಯಾರು ಕೂಡ ಇರೋದಿಲ್ಲ. ಆದರೆ ಆ ಒಂದು ಸಮಯಕ್ಕೆ ಆಗುವಾಗ ದಿವಸಕ್ಕೆ 25 ಗಂಟೆ ಇರಲಿದೆ. ಈ ಹಿಂದಿನದ್ದು ಕೂಡ ಲೆಕ್ಕ ಹಾಕಿ ಹೇಳಿದ್ದಾರೆ ಅವರು. ಈ ಹಿಂದೆ ಅಂದರೆ ಏನು 1.4 ಶತಕೋಟಿ ವರ್ಷಗಳ ಹಿಂದೆ 18 ಗಂಟೆ ಮಾತ್ರ ಇತ್ತು. ಅದು ದಾಟಿ ಈಗ 24 ಗಂಟೆ ಇದೆ. ಮುಂದೆ 200 ಮಿಲಿಯನ್ ವರ್ಷಗಳ ನಂತರ ದಿವಸಕ್ಕೆ 25 ಗಂಟೆ ಆಗಲಿದೆ.